ಪರ್ಯಾಯ ಮಹೋತ್ಸವ ಅಂದರೆ ಇಡೀ ಉಡುಪಿಯೇ ಸಂಭ್ರಮಿಸಿ ಆಚರಿಸುವ ಹಬ್ಬ. ಈ ಬಾರಿ ಕೃಷ್ಣಾಪುರ ಮಠದ ಸರದಿ. ಪರ್ಯಾಯ ಮಹೋತ್ಸವವನ್ನು ಅದ್ಧೂರಿಯಾಗಿ ಆಚರಿಸಲು ಈಗಾಗಲೇ ಉಡುಪಿಯಾದ್ಯಂತ ಸಿದ್ಧತೆಗಳು ಭರದಿಂದ ಸಾಗುತ್ತಿದೆ. ಪರ್ಯಾಯ ಮಹೋತ್ಸವ ಅಂದರೆ ಉಡುಪಿಯ ನಾಡಹಬ್ಬ ಎಂದೇ ಪ್ರಸಿದ್ಧಿ. ಶ್ರೀಕೃಷ್ಣನ ಪೂಜಾ ಕೈಂಕರ್ಯವನ್ನು ಮಾಡಲು ಉಡುಪಿಯಲ್ಲಿರುವ ಅಷ್ಟಮಠಗಳ ನಡುವೆ 2 ವರ್ಷಗಳಿಗೊಮ್ಮೆ ಅಧಿಕಾರ ಹಸ್ತಾಂತರ ನಡೆಯುತ್ತದೆ. ಈ ಅಧಿಕಾರ ಹಸ್ತಾಂತರ ವಿವಿಧ ಧಾರ್ಮಿಕ ವಿಧಿವಿಧಾನಗಳಿಂದ ನಡೆಯುತ್ತಿದ್ದು ಪರ್ಯಾಯ ಮಹೋತ್ಸವ ಎಂದೇ ಫೇಮಸ್ ಆಗಿದೆ. ಈ ಬಾರಿ ಕೃಷ್ಣಾಪುರ ಮಠದ ಸರದಿ. ಮುಂದಿನ ಪರ್ಯಾಯ ಮಹೋತ್ಸವ ನಡೆಸುವ ಮಠವು 1 ವರ್ಷದ ಮುಂಚೆಯೇ ಸಿದ್ಧತೆ ಆರಂಭಿಸುತ್ತದೆ. ಅದರಲ್ಲಿ 4 ಮುಹೂರ್ತಗಳು ಕೂಡ ಒಳಗೊಂಡಿರುತ್ತದೆ. ಪ್ರಸ್ತುತ ಕೃಷ್ಣಾಪುರ ಮಠ 4 ಮುಹೂರ್ತಗಳನ್ನು ಕೂಡ ನಡೆಸಿದ್ದು ಇತರ ಸಿದ್ಧತೆಗಳಲ್ಲಿ ತೊಡಗಿಸಿಕೊಂಡಿದೆ. ಈಗಾಗಲೇ ಕೃಷ್ಣಾಪುರ ಮಠ ಸೇರಿದಂತೆ ಕೃಷ್ಣ ಮಠವನ್ನು ಸಹ ಸುಂದರಗೊಳಿಸುವ ಕಾರ್ಯದಲ್ಲಿ ತೊಡಗಿಕೊಂಡಿದೆ. ಕೃಷ್ಣ ಮಠದ ಮುಖ್ಯ ಗೋಪುರಕ್ಕೆ ಬಣ್ಣ ಬಳಿಯುವ ಕಾರ್ಯ ಅಹೋರಾತ್ರಿಯಾಗಿ ನಡೀತಾ ಇದೆ. ರಾಜ್ಯ ಸರ್ಕಾರ 30 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದು ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ನಡೆಯಲಿದೆ.